ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಅಭಿವೃದ್ಧಿ ಸಮಿತಿ ಹಾಗೂ ಆಲ್ ಕಾರ್ಗೋ ಲಾಜಿಸ್ಟಿಕ್ ಲಿಮಿಟೆಡ್ ಅವರ ಅವಶ್ಯ ಫೌಂಡೇಶನ್ ಸಹಯೋಗದಲ್ಲಿ ಗ್ರಾಮೀಣ ಯುವಕರಿಗೆ ಮತ್ತು ಮಹಿಳೆಯರಿಗೆ ಡಿಜಿಟಲ್ ಲಿಟರಸಿ ತರಬೇತಿ ಕಾರ್ಯಕ್ರಮದ ಮೂಲಕ ಗ್ರಾಮೀಣಾಭಿವೃದ್ಧಿ ಎಂಬ ಪರಿಕಲ್ಪನೆಯೊಂದಿಗೆ ನಡೆಸಿದ ತರಬೇತಿಯಲ್ಲಿ ಪಾಲ್ಗೊಂಡವರಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಮಣಿಪಾಲದ ಪವರ್ ಪ್ಲಾಟ್ಫಾರ್ಮ್ ವುಮನ್ ಎಂಟರ್ಪ್ರೆನ್ಯೂರ್ನ ಅಧ್ಯಕ್ಷೆ ಶ್ರೀಮತಿ ಪೂನಂ ಶೆಟ್ಟಿ, ಆಲ್ ಕಾರ್ಗೋ ಸಂಸ್ಥೆಯ ಎಕ್ಸಿಕ್ಯೂಟಿವ್ CSR ಸಬಿಸ್ತಾರ್ ಆಳ್ವಾ, ಬೆಳ್ಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಧಾಕರ್ ಪೂಜಾರಿ, ಮಣಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಸನ್ ಶೇಖ್ ಅಹಮದ್ ಪ್ರಮಾಣ ಪತ್ರ ವಿತರಿಸಿದರು. ಮೈಸನ ಗಾಯತ್ರಿ ಉಪಾಧ್ಯ, ಗ್ರಾಮೀಣ ಬಂಟರ ಸಂಘದ ಅಧ್ಯಕ್ಷ ಸಕರಾಮ್ ಶೆಟ್ಟಿ, ಸಂಘದ ಮಾಜಿ ಅಧ್ಯಕ್ಷರುಗಳಾದ HB ಶೆಟ್ಟಿ, ಹೇಮನಾಥ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು. ಇದೇ ಸಂದರ್ಭದಲ್ಲಿ 4ನೇ ಬ್ಯಾಚ್ನ ಸದಸ್ಯರಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಳ್ಳಿ, ಮಣಿಪುರ, ಅಲೆಯೂರು, ಬೆಳ್ಳೆ ಗ್ರಾಮದ ಆಸಕ್ತರಿಗೆ ಈ ತರಬೇತಿಯನ್ನು ನಡೆಸಲಾಗುತ್ತಿದೆ. ನಾಲ್ಕನೇ ಕಾರ್ಯಕ್ರಮ 1 ತಿಂಗಳ ಟ್ರೈನಿಂಗ್ ಪ್ರೋಗ್ರಾಮಿಗೆ ನಾವು ಇವತ್ತು ಕಾಲಿಡ್ತಾ ಇದ್ದೇವೆ. ನಾವು ಒಟ್ಟಾರೆ ಹೇಳೋದಾದರೆ ಸುಮಾರು 60 ಮಣಿಪುರ, ಅಲೆಯೂರು, ಬೆಳ್ಳೆ ಮತ್ತು ಪಳ್ಳಿ ಗ್ರಾಮಗಳಿಗೆ ಸಂಬಂಧಪಟ್ಟ 60 ಅಭ್ಯರ್ಥಿಗಳಿಗೆ ಕಳೆದ 3 ತಿಂಗಳಲ್ಲಿ ನಾವು 1 ತಿಂಗಳ ಲಾಂಗ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅವರಿಗೆ ಒಳ್ಳೆಯ ರೀತಿಯಿಂದ ಒಂದು ಪ್ರತಿಷ್ಠಿತ ಸಂಸ್ಥೆ ಮೈಸಿಂದ ಅವರಿಗೆ ಕಂಪ್ಯೂಟರ್ನ ತರಬೇತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವಾಗ 4ನೇ ಬ್ಯಾಚಿಗೆ 20 ಜನರನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಇವತ್ತಿನಿಂದ ಟ್ರೈನಿಂಗ್ ಪ್ರೋಗ್ರಾಮ್ 1 ತಿಂಗಳದ್ದು ಪ್ರಾರಂಭ ಆಗ್ತದೆ. ಇದಕ್ಕೆ ನಮ್ಮ ಈ ವರ್ಷದಲ್ಲಿ ಸುಮಾರು 100 ಅಭ್ಯರ್ಥಿಗಳಿಗೆ ನಾವು ಈ ಡಿಸೆಂಬರ್ನ ಒಳಗಡೆ ಕಂಪ್ಯೂಟರ್ನಲ್ಲಿ ನಮ್ಮ 4 ಗ್ರಾಮ ಪಂಚಾಯತಿಗೆ ಸೇರಿದ ಯುವಕರು ಮತ್ತು ಮಹಿಳೆಯರಿಗೆ ಕಂಪ್ಯೂಟರ್ ತರಬೇತಿ ಕೊಟ್ಟು ಅವರನ್ನು ಒಂದು ಸದೃಢಗೊಳಿಸಬೇಕು, ಕಂಪ್ಯೂಟರ್ನ ಒಂದು ಅವರಿಗೆ ನಾಲೆಜ್ ಬರಬೇಕು ಎಂಬ ಒಂದು ಆಶಯ ಇಟ್ಟಿದ್ದೇವೆ. ಅದೇ ಥರ ನಾವು ಅವರಿಗೆ ಇವಾಗ ಬೇಸಿಕ್ 1 ತಿಂಗಳ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡೋದು, ನಂತರ ಈ 100 ಅಭ್ಯರ್ಥಿಗಳಿಗೆ ನಾವು ಅಡ್ವಾನ್ಸ್ಡ್ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟು ಅವರಿಗೆ ಉದ್ಯೋಗಕ್ಕೆ ಒತ್ತು ಕೊಡಲು ಜಾಬ್ ಓರಿಯೆಂಟೆಡ್ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್, ಗ್ರಾಫಿಕ್ಸ್ ಇರಲಿ, ಬೇರೆ ಬೇರೆ ಥರದ ಕಂಪ್ಯೂಟರ್ ಪ್ರೋಗ್ರಾಮ್ ಅದೇ 100 ಮಕ್ಕಳಿಗೆ ಕೊಡಬೇಕಂತ ಒಂದು ಆಶಯ ಇಟ್ಟಿದ್ದೇವೆ. Then topic also with the diverse topic we have focused in terms of motivational skills ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಕಂಟೆಂಪ್ರರಿ ಬಿಸ್ನೆಸ್ ಪ್ರಾಬ್ಲಮ್ ಬಗ್ಗೆ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ or any other issues. Then government facilities which is ತುಂಬ ಇಂಪಾರ್ಟೆಂಟ್, ಲೋನ್ಸ್ ಬಗ್ಗೆ ಇರ್ಬೋದು ಅಥವಾ ಏನೆಲ್ಲ ಅದರ್ ಫೆಸಿಲಿಟೀಸ್, ಲಾಜಿಸ್ಟಿಕಲ್ ಫೆಸಿಲಿಟೀಸ್ ದಟ್ ಗವರ್ಮೆಂಟ್ ಕೊಡ್ತದೆ ನಮಗೆಲ್ಲ ಆ ರೀತಿದೊಂದು ಇನ್ಫಾರ್ಮೇಷನ್ ಕೊಡುವ ಹಾಗೆ. ಅದಲ್ಲದೆ ನಿಮಗೆ ಯಂಗ್ ಸ್ಟೂಡೆಂಟ್ಸಿಗೆ ಕ್ಯಾರಿಯರ್ ಡೆವಲಪ್ಮೆಂಟ್ ಸ್ಕಿಲ್ಸ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಟ್ ದಿಸ್ ಲೆವೆಲ್ ಇನ್ ಯೋರ್ ಲೈಫ್. ಸೊ ಇಂಥ ಒಂದು ಡೈವರ್ಸ್ ಪ್ರೋಗ್ರಾಮ್ ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಸೊ ಅದಾದ ನಂತರ ನಮಗೆ ಕ್ವಾಲಿಟಿ ಬೇಕಿತ್ತು. ದೆನ್ ವಿ ಥಾಟ್ ದಟ್ ವಿ ಶುಡ್ ಅಪ್ರೋಚ್ ದಿ ಯೂನಿವರ್ಸಿಟೀಸ್, ಆಸ್ ಸರ್ ಆಲ್ರೆಡಿ ಸೆಡ್ ದಟ್ ವಿ
ಅಪ್ರೋಚ್ ದಿ ಪಾಪ್ಯುಲರ್ ಯೂನಿವರ್ಸಿಟೀಸ್, ನಿಟ್ಟೆ ಯೂನಿವರ್ಸಿಟಿ ಮತ್ತು ಮಣಿಪಾಲ್ ಯೂನಿವರ್ಸಿಟಿ, ಅಲ್ಲಲ್ಲದೆ ಬೇರೆ ಪುಣೆ ಯೂನಿವರ್ಸಿಟಿ ಅವರು ನಮ್ಮ ಜೊತೆ ಬಂದಿದ್ರು ಇಲ್ಲಿ ರಿಸೋರ್ಸ್ ಪೀಪಲ್ ಆಗಿ. ಸೊ ಆಂಟ್ರಪ್ರಿನರ್ಶಿಪ್ ದೆನ್ ಅವರು ನಮ್ಮ ಜೊತೆ ನೆಟ್ವರ್ಕ್ ಮಾಡಿಕೊಂಡ್ರು. ಅವರ ಥ್ರೂ ನಾವು ಕೆಲವು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಅಲ್ಲದೆ ಗವರ್ಮೆಂಟ್ ಅಫಿಷಿಯಲ್ಸ್. ಸೊ ಇದೆಲ್ಲ ಒಂದು ರೀತಿಯ ಫ್ರೇಮ್ ವರ್ಕ್ ಮಾಡಿಕೊಂಡು ನಾವೊಂದು ಒಳ್ಳೆ ಡಿಸೈನ್. ನಮ್ಮ ವಿದ್ಯಾರ್ಥಿನಿಯರಿಗೆ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಸಾಕಷ್ಟು ರೀತಿಯ ಉತ್ತೇಜನವನ್ನು, ತರಬೇತಿಯನ್ನು ಕೊಡುವಂಥ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿ ಇದೆ. ನಮ್ಮ ಹತ್ರ ಎಷ್ಟೋ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿದ್ದಾರೆ. ನಾನು ನಿನ್ನೆ ಮಂಗಳೂರಲ್ಲಿದ್ದೆ. ಒಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಹುಡುಗ 625ರಲ್ಲಿ 625 ಮಾರ್ಕ್ ಪಡ್ಕೊಂಡಿದ್ದಾನೆ. ಪ್ರದೀಪ್ ಅನ್ನುವಂಥ ಹುಡುಗ. ತಂದೆ ಹೋಟೆಲ್ನಲ್ಲಿ ಏನೋ ಉದ್ಯೋಗ ಮಾಡ್ತಾ ಇದ್ದಾರೆ. ಇವತ್ತು ಪೇಟೆ ಪಟ್ಟಣಗಳಿಂತಲೂ ಜಾಸ್ತಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರತಿಭಾನ್ವಿತರಾಗಿ ಮುಂದೆ ಬರುವಂಥ ಅವಕಾಶ ಇರುವಂಥ ಸಮಯದಲ್ಲಿ ಇವತ್ತಿನ ವಿದ್ಯಾಭ್ಯಾಸ ಸಾಕಷ್ಟು ರೀತಿಯಲ್ಲಿ ಇವತ್ತು ಡಿಗ್ರಿ ಮಾಡುವಂಥದ್ದು, ಬೇರೆ ಬೇರೆ ವಿದ್ಯಾಭ್ಯಾಸಗಳು ನಿರುದ್ಯೋಗವನ್ನು ಸೃಷ್ಟಿ ಮಾಡುವಂಥ ವಿದ್ಯಾಭ್ಯಾಸ ಆಗಿ ಪೂರಕ ಆಗಿದೆ. ನಮ್ಮ ಕಾಪು ಈ ಪರಿಸರ ತೆಗೆದು ನೋಡಿದರೆ ನಮ್ಮಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ NRIs ಇದ್ದಾರೆ, ಅಥವಾ ಹೋಟೆಲ್ ಉದ್ಯಮ, ಬೇರೆ ಬೇರೆ ರೀತಿಯ. ಒಂದು ವೇಳೆ ಅವತ್ತಿನ ಪರಿಸ್ಥಿತಿಯಲ್ಲಿ ಅವರಿಗೆ ಸರಿಯಾದ ರೀತಿಯ ಇಂಥ ಸ್ಕಿಲ್ ಡೆವಲಪ್ಮೆಂಟ್ನ ಒಂದು ತರಬೇತಿ ಅವರಿಗೆ ಸಿಗ್ತಿದ್ರೆ ಅವರು ಇನ್ನಷ್ಟು ಉನ್ನತ ಸ್ಥಾನದಲ್ಲಿ ಇರುವಂಥ ಅವಕಾಶಗಳಿರ್ತಿತ್ತೋ ಏನೋ. ಇವತ್ತು ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಶೋಕ್ ಶೆಟ್ಟರವರ ಕುಟುಂಬದವರ ಒಂದು ಶಾಲಾ ಕಾರ್ಯಕ್ರಮ, ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ. ಆ ಶಾಲೆ ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಕಾಣ್ತಾ ಇತ್ತು. ಆ ಸಮಯದಲ್ಲಿ ನಾನು ಸಾಕಷ್ಟು ಪ್ರೇರೇಪಣೆ ಕೊಟ್ಟೆ. ನೀವು ಆ ಶಾಲೆಯನ್ನು ನಡೆಸುವಂಥ ಸಾಮರ್ಥ್ಯ ಇದೆ ನಿಮಗೆ, ನೀವು ಶಾಲೆಯನ್ನು ಮುಂದುವರಿಸಬೇಕು ಅನ್ನುವಂಥ ರೀತಿಯಲ್ಲಿ. Today I'm seeing the way the Udupi Gramina Bantra Sangada Sabha Bhavan Nirmana Charitable Trust has grown is truly helping the rural development through entrepreneurship, education, skill development, etc., and also providing computer and digital training to the less privileged people of our district, which is the need of the hour. Must say the credit goes to Mr. Ashok Shetty and committee who have worked towards this, and I would request all these. ಎಕ್ಸ್ಪೋರ್ಟ್ ಇಂಪೋರ್ಟ್ ಓರಿಯೆಂಟೆಡ್ ಕಂಪ್ನಿ ಆಗಿದೆ. ಅದು ಆಲ್ಮೋಸ್ಟ್ ಒಂದು 27 ವರ್ಷಕ್ಕಿಂತಲೂ ಜಾಸ್ತಿ ಈಗ ಅದರ ಇದಾಗಿದೆ, ವರ್ಷ ಆಗಿದೆ ಎಸ್ಟಾಬ್ಲಿಷ್ ಆಗಿ. ಸೊ ಅವರ ಒಂದು ಕಂಪ್ನಿಯ ಲಾಭದ ಒಂದು ಭಾಗನ CSR ಆ್ಯಕ್ಟಿವಿಟೀಸ್ಗೆ ಪ್ರತಿ ವರ್ಷವೂ ಎಲ್ಲ ದೇಶದ ಎಲ್ಲ ಭಾಗಗಳಲ್ಲೂ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ನಾವು ಮಂಗಳೂರು, ಉಡುಪಿ ಹಾಗೆ ಬಂಟ್ವಾಳ ತಾಲೂಕಿನಲ್ಲಿ ಬೇರೆ ಬೇರೆ CSR ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ಅದರ ಭಾಗವಾಗಿ ಎಜುಕೇಷನ್ ಆಗಿರ್ಬೋದು, ಅಥವಾ ಹೆಲ್ತ್ ಆಗಿರ್ಬೋದು, ಅಥವಾ ಡಿಜಿಟಲ್ ಲಿಟ್ರಸಿ ಥರದ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇಂಥ ಆ್ಯಕ್ಟಿವಿಟೀಸ್ಗಳಲ್ಲಿ ನಾವು ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ, ಸ್ಪೆಂಡ್ ಮಾಡ್ತಾ ಇದ್ದೇವೆ. ಆಗಮಿಸ್ತೇವೆ. ಈಗ 3ನೇ ಬ್ಯಾಚಿಂದ 4ನೇ ಬ್ಯಾಚಿಗೆ ಈ ತರಬೇತಿ ಕಾರ್ಯಕ್ರಮ ನಡೀತಾ ಉಂಟು. ಈ 3ನೇ ಬ್ಯಾಚಿಯಲ್ಲಿ ಇವತ್ತು ನಾವು ಎಲ್ಲರೂ 3ನೇ ಬ್ಯಾಚಿಯಲ್ಲಿ ಸರ್ಟಿಫಿಕೇಟ್ ಅನ್ನು ವಿತರಣೆ ಮಾಡಿದ್ದೇವೆ. ಈ ಸರ್ಟಿಫಿಕೇಟ್ ಎಂಬುದನ್ನು ನಾವು ಎಲ್ಲರೂ ಸಂವಿಧಾನವಾಗಿ ಇಟ್ಟುಕೊಳ್ಳುವಂತ ಈ ಕಾರ್ಯಕ್ರಮ. ಇದೊಂದು ವಿದ್ಯೆಯ ಸರ್ಟಿಫಿಕೇಟ್. ಇದು ಯಾವ ತರದಲ್ಲಾದ್ರೂ ಒಂದು ವಿದ್ಯೆನೆ, ನಮ್ಮ ಸ್ವಂತ ವಿದ್ಯೆಗಾದ್ರೂ ಇದೊಂದು ಸರ್ಟಿಫಿಕೇಟ್ ನಮ್ಮ ಎಲ್ಲರೂ ಇದರಲ್ಲಿರುವಂತಹ ಒಂದು ನೆನಪಿನ ಒಂದು ಸರ್ಟಿಫಿಕೇಟ್. ಇಲ್ಲಿ ಕಲ್ತದ್ದಕ್ಕೆ ಇದು ಮಾಹಿತಿ ಕೊಟ್ಟದಂತ ಒಂದು ಸಂಸ್ಥೆಯ ಈ ಸ್ಕಿಲ್ ಡೆವಲಪ್ಮೆಂಟ್ ಇದು ನೆನಪಿನ ಒಂದು ಕಾಣಿಕೆಯ ಒಂದು ಸರ್ಟಿಫಿಕೇಟ್. ಇದು ಹೇಳಲಿಕ್ಕೆ ನಾನು ತುಂಬಾ ಖುಷಿಯಲ್ಲಿ ಸಂತೋಷ ಪಡ್ತೇನೆ.